ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಂಗಳೂರು ಸಂಸ್ಥೆಯ ಸಿಎಸ್ಆರ್ ಯೋಜನೆಯಡಿಯಲ್ಲಿ 462 ಅರ್ಹ ವಿದ್ಯಾರ್ಥಿಗಳಿಗೆ 37,28,000 ಮೊತ್ತದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು, ಶಿಕ್ಷಣ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣ ಎಂಬ ದೃಷ್ಟಿಕೋನವನ್ನಿಟ್ಟುಕೊಂಡು ಮಾಡಿದಂತಹ ಈ ಕಾರ್ಯಕ್ರಮದಿಂದ ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಈ ಮೊತ್ತವು ಉತ್ತಮ ರೀತಿಯಲ್ಲಿ ಉಪಯೋಗವಾಗಲಿ ಎಂದು ತಿಳಿಸಿದರು. ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಬೇರೆ ಯಾವುದಕ್ಕೆಲ್ಲ ಸಿಎಸ್ಆರ್ ಫಂಡಲ್ಲಿ ದುಡ್ಡನ್ನು ಕೊಡ್ಬೋದು. ನಾವು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕೆಲಸಗಳಿಗೆ ಸಿಎಸ್ಆರ್ ಕಂಪನಿಗಳಿಂದ ಸಿಎಸ್ಆರ್ ಫಂಡನ್ನು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ನಮ್ಮ ಕ್ಷೇತ್ರದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಮಾಡ್ತೇವೆ. ಹೆಣ್ಣು ಅಂತ ಹೇಳಿದ ಕೂಡಲೇ ಬಹುಶಃ ಭಾರತ ದೇಶದಲ್ಲಿ ಒಂದು ತಾಯಿಯ ಸ್ಥಾನವನ್ನು ನಾವು ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ. ಪ್ರಪಂಚದ ಜಗತ್ತಿನ ಯಾವುದೇ ದೇಶದಲ್ಲಿ ಹೆಣ್ಣನ್ನು ತಾಯಿಯ ರೂಪದಲ್ಲಿ ಕಾಣುವಂಥ ದೇಶ ಇದು ಭಾರತ ಮಾತ್ರ. ಬಹುಶಃ ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂತ ಒಂದು ದೊಡ್ಡ ಸ್ಥಾನವನ್ನು ಭಾರತವನ್ನ ಭಾರತ ಮಾತೆ ಅಂತ ಕರಿತೇವೆ, ತಾಯಿ ಅಂತ ಕರಿತೇವೆ. ಒಂದು ಹೆಣ್ಣು ಮಗಳನ್ನು ಸಹ ನಾವು ತಾಯಿ ಅಂತ ಕರಿತೇವೆ. ಅದೇ ಹೊರ ದೇಶದಲ್ಲಿ ಹೋದ್ರೆ ಒಂದು ಹೆಣ್ಣು ಮಗಳನ್ನ, ಒಂದು ಹುಡುಗಿಯನ್ನ ಅಥವಾ ಒಂದು ಹೆಣ್ಣು ಮಗಳನ್ನ ಹೋಗಿ ತಾಯಿ ಅಂತ ಕರಿತೇವೆ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಯಾಕಂತ ಹೇಳಿದ್ರೆ ನಾನು ಮದುವೆನೇ ಆಗಲಿಲ್ಲ, ಮಕ್ಕಳೇ ಆಗಲಿಲ್ಲ, ನಾನು ತಾಯಿ ಅಂತ ಕರೀತಿಯಲ್ಲ ಅಂತ. ಆದರೆ ಭಾರತ ದೇಶದಲ್ಲಿ ಒಂದು ಹೆಣ್ಣಿಗೆ ಕೊಡುವ ಗೌರವ ತಾಯಿಯ ಸ್ಥಾನ. ಪ್ರೊಬೇಷನರಿ ಡಿಸಿ ಶರಣ್ ಅವರು ಮಾತನಾಡಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಇದೀಗ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಅವರ ವಿದ್ಯೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಂಗಳೂರು ಸ್ಟೋರ್ ಮ್ಯಾನೇಜರ್ ಶರತ್ ಚಂದ್ರನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾಗವಾಗಿ ಸಿಎಸ್ಆರ್ ಭಾಗವಾಗಿ 462 ವಿದ್ಯಾರ್ಥಿನಿಗಳಿಗೆ ಸ್ಕಾಲರ್ಶಿಪ್ ಒಂದು ಕೊಡ್ತಾ ಇದ್ದೇವೆ. ಅಪ್ರಾಕ್ಸಿಮೇಟ್ 37,28,000 ವ್ಯಾಲ್ಯೂ ಇದು. ಇದೇ ರೀತಿಯಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ನಾವು 5,501 ವಿದ್ಯಾರ್ಥಿನಿಗಳಿಗೆ 4.74 CR ಸ್ಕಾಲರ್ಶಿಪ್ ವ್ಯಾಲ್ಯೂ ಕೊಡ್ತಿದ್ದೇವೆ. ಬಳಿಕ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಈ ಸಂದರ್ಭ ಮಂಗಳೂರು ನಗರ ಪಾಲಿಕೆಯ ಉಪಮೇಯರ್ ಭಾನುಮತಿ, ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾ ಇಲಾಖಾ ಅಧಿಕಾರಿ ಖಾದರ್ ಶಾ, ಪ್ರೇರಣಾ ಭಾಷಣಕಾರರಾದ ರಫೀಕ್ ಮಾಸ್ಟರ್, ಮಂಗಳೂರು ನಗರ ಪಾಲಿಕೆಯ ಸದಸ್ಯ ರಾವುಫ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ನಿತಿನ್ ಸಾಲ್ಯಾನ್ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.